ಯಮಾದಿ ಮಂಡ್ಯ ಅಂಚೆ ಮಾತ ಸಿಂಹಾಸನದ ಎಲ್ಲ ಸಿಕ್ತ ಮಾತ ಕ್ಷೇತ್ರದ ದೈವ ದೇವರನ್ನ ಅನುಗ್ರಹ ನನ್ನ ಸಂಸಾರದಾಗಿ ನಿಗ್ರಹ ಇದ್ದಿದೆ ಹಾಗೆ ಆಶೀರ್ವಾದ ಮಂತ್ರಿ ತತ್ವಚ್ಚಿ ಹಳೆಗೊಂದು ಆಶೀರ್ವಾದ ಮಂತ್ರಿ ಹಾಗೆ ಪುರಪುಲೆಪ್ಪ ಮುದ್ರ ದೀಪ ಬಾಕಿ ವಿಚಾರ ತುಂಬ ತಪ್ಪು ಕಲ್ಪನೆ ಮಾತಿನ ಅಡ್ಡಪುರುಚಿ ಅವನಲ್ಲ ದೇವಂಗುಲ್ಲ ಸಾಕಿ ಕಡಿ ಬರ್ತಿಲ್ಲ ಅವನಲ್ಲ ಕೊಡುದ ಆಶೀರ್ವಾದ ಕೊರ ಹಂಚ್ಕೋಚಿ ಬಲ ಕಟ್ಟಪ್ಪಣ್ಣದಾಲ ಇನಿತ ಒಂದು ಸೇವೆ ಎಂಟರಲ್ಲಿ ತೂಪಾದ ಒಟ್ಟಲ್ಲಿ ಕೊಡುವುದನ್ನು ಧರ್ಮದ ಸೇವೆ ಈ ರೀತಿಯ ವಸ್ತ್ರಗಳನ್ನು ಪಾಲನೆ ಮಾಡಿದ ಕ್ಷಣಶೆಟ್ಟಿ ಧರ್ಮ ಪ್ರಕಾರ ವಸ್ತ್ರ ఆయన ಒಟ್ಟಿಗೆ ಎದುರುಗಡೆ ತಿರೋಡು ನೀರು ಬಂದು ನೀರು ಮತ್ತು ಎಲ್ಲ ರೂಪದ ದೇವಶಕ್ತಿ ಐನಾಥ ಶೀಘ್ರ ಸಂತೋಷ ರಾಶಿ ಕೊಮ್ಮೆ ಬುಲ್ಯನ್ನು ಸಮದಾರಿಗೆ ಮಂತೊಲ್ಲೆ ಬರ್ಪೆ ಬುಲ್ಯ ಸಮಯ ಸಂದರ್ಭ ಫುಲ್ ಸಮಯ ಸಂದರ್ಭ ಪ್ರಕಾರ ಬತ್ತಿ ಎತ್ಕೊಂಡ ಅನೇಕ ಸಂತೋಷ ಮಂಗಡೆ ವೈದ್ಯನಾಥೆ ಮಲ್ಲೆ ಅಂಚೆ ಇತ್ತಿ ಹೊರ್ತುಂಡನ ಆ ಗುತ್ತು ಮಡ ಸ್ಥಾನ ಹೋಯ್ತು ತಂದಾರೆ ಬಂದಿಲ್ಲ ಅಪ್ಪಕ್ಕಿಟ್ಟಿ ದಾರೆರಡು ಪಕ್ಕ ಸ್ಥಳದನ ನೀಲೆನ್ನು ಸಾಕಿದ್ದು ಬಡಿ ಅತ್ತ
ಗುತ್ತಮಡ ಸ್ಥಾನ ಗಂಧ ಪ್ರಸಾದ ಸಮದಾರಿಗೆ ಮನ್ಪೆ ಇನ್ನು ಕೊಡಿಯಾಡಿಕೆ ಬಲ್ಲ ಗಂಧ ಪ್ರಸಾದ ಸಿಕ್ಕಾಲು ಸಮದಾರಿ ನೀರು ತುಂಬು ಸಿಂಹಾಸನಗಳನ್ನ ಎಂಗಳು ಗೊತ್ತಿಲ್ಲದ ಬಾಲಿಕೆಗಳ ಸಿಂಹಾಸನಗಳ ಮುದ್ರಿಕೆದ ಬಣ್ಣನು ಸಮದಾರಿಗೆ ಮನ್ಕೊಂಡು ಸಮದಾರಿಗೆ ಮನ್ಕೊಂಡು ವಸ್ತ್ರ ಕೈಗೆ ಬೋಲಿಗೆ ಅಕ್ರಾಶಿ ಸಂಸಾರದ ಇಡ ಇಡೀ ಸಂತೆ ಗೊತ್ತಿದ್ದ ಸಂಸಾರದ ವಿಶ್ವನಾಥ ಶೆಟ್ಟಿ, ಸದಾನಂದ ಶೆಟ್ಟಿ, ಬಾಲಕೃಷ್ಣ ಶೆಟ್ಟಿ, ಬಾಲಕೃಷ್ಣ ಸಾಮಾನ್ಯ ಅವೇ ಇಪ್ಪಡು ಸಮಯಕ್ಕೆ ಗೆದ್ದು ದೇವ ಶೆಟ್ಟಿ ತೂಕ ಸಮಯನೆಲ್ಲ ಹಾಪೆ ಅಂಚೆ ಇತ್ತು ಕೊಡ್ತುಂಡ ಮಮಲ್ಲ ನಾನು ರಾಜ್ಯದ ಗುತ್ತು ಮಾಡಿಸ್ತಾನೆ ನಾನು ಗುತ್ತು ಹೆಣ್ಣು ಗುತ್ತು 14 ಗುತ್ತು ಆತ ಗುತ್ತು ಗುತ್ತು ಮಾಡಿಸ್ತಾನ ಸಂತರೆಗಳಂತ 14 ಗುತ್ತು 14 ಉಳ ಗುತ್ತು 14 ಚಾಕಿರಿ ಮಾಡಿ 40 ಒಂಜು ಮಂಡಾಲ ಇನ್ನಿತಾತು ಕೊಡ್ತು 40 ಮಂದಿ ತೆಚ್ಚೊಪ್ಪು ಜನ ಅಂಚಿತ್ತಿನ ಕೊಡ್ತರು ಮಾತ ಗುತ್ತು ದಗ್ಗೆಗಳ ಅಂತ ಪರಿಮಾಣ ಈಗ ಪಾಂಡೆ ಗುತ್ತು ಮಾಡಿಸ್ತಾನೆ ಮಾತ ಪಟ್ಟಂಗೆ ನಂಬ ಪಂಡಪುರ గుత్తు మడస్థాన సర్వర్లను కానీ పురప్పులెప్పును పెంచ దుమ్ముద ఆయన దళ పుదార్థాల నిఘంటు మంతొందర తిత్తిన పుదర్నలు ఎప్పున సంసారాల కూడా చల్లెత్త పెంచ బాలకృష్ణ శెట్టి ఆయన ಜೀವಮಾನದ ಒಪ್ಪುದರುಂಡವೆ ಒಂಜಿ ವಿಚಾರ ಅಂಚ ಘಟನೆ ವಿಚಾರದವರಿಕೆಂಡ ಉತ್ತೇಜನ ತಾನೆ ಆತಿರುಚಿಯಲ್ಲ ಒಂಚೂರು ನಡೆಬಿಡು ವಿಶ್ವನಾಥ ಶೆಟ್ಟಿ ಬೆಂಚೊಂದು ಮದಿಪುಡು ತೀರ್ಮಾನವಂತ ನಿನ್ನತ್ತು ಬೈದು ಬತ್ತಿಂಚಿತಿನ ಕಟ್ಟ ಸಮರ್ಪಣೆ ಸಮ ದಯಪಂಡ ನೆಟ್ಟು ಕಟ್ಟುಕುತ್ತದು ಪರಂದ ಇರದಾಲಜ್ ಆವೋಡೆ ಈ ಕಾಲದ ಎಂಕಲ್ಲ ಸಂದಾಯದ ನೇಮಡು ಎಂಕಲ ಗಡಿಕಾರಗ ಮುದ್ರೆ ಅವು ಇತನೆಟ್ಟ ಮದಿಮೆಯದ ಅಂತಿನ ಮದಿಮಾಲಿ ಎಂಕುಲಾದಿತ್ತ ಜುಮಾದಿಲ ಯಾನ ಅತ ನಾರಾಯಣ ಶೆಟ್ಟಿ ಕಿನ್ನದ ಗುತ್ತು ಸಂಸಾರದ ಕಿನ್ನದ ಗುತ್ತುಡು ಮದಿಮೆಯ ಈಯಾಯ ಮದಿಮಾಲಿ ಎಂಕುಲಾಯ ಅವತ್ತಿನ ನಾ ಪೋಯಿನ ಕಾಂತೋಳಿಕೆದ ಚಾವಾಡು ಜುಮಾದಿ ದಾನಿ ನುಡಿಯ ಜುಮಾದಿ ಪ್ರಸಾದ ಭತ್ತೋಡಿತ್ತೇನೆ ಪನ್ಪಿನ ಹಟನು ಬಿಡಿಯೇ ಅಂಚಿತ್ತು ಕೊಡ್ತುಡು ಶಾಂತಿ ಗುತ್ತು ಸಂಸಾರಕ್ಕೆ ನೊಂದು ಕಟ್ಟೋಡಿಚಾರು ಈ ಕಟ್ಟು ಇಂಚ ಹತ್ತು ಜುಮಾದಿ ಪ್ರಸಾದ ಭತ್ತುಲು ನಾನು ಎಂಗ್ಲು ಬೋಲ್ನಾಡ್ದ ಇವಡ ಪತ್ತದ ಪಕ್ಕ ವಿಚಾರ ಪನ್ಪಿನ ಲೆಕ್ಕಾಚಾರ ಪಂಡ ಅಂಚಿತ್ತು ಕೊಡ್ತುಡು ಶಾಂತಿ ಸಮಾಧಾನ ವರ್ಷ ಒಂಜಿ ಬೋಡು ನಾಂಡ ಧರ್ಮದ ಸೇವೆಗೆ ಪೂಲ್ಯ ಪಂದ್ಯ ಏಕ ಸಂತೋಷ ಬಹು ಎಡ್ಡಾನ್ ಕಟ್ಟು ಪ್ರಕಾರ ಕಟ್ಟನು ತುಂಬತ್ತೊಂದು ಬಣ್ಣ ರಟ್ಟು ವಿಚಾರನು ಕೊರಿಯ
ಪ್ರಪ್ಲೆಪ್ಪ ಮೂರು ಸರಿ ದೇವಶೆಟ್ಟಿ ಪ್ರಪ್ಲೆಪ್ಪ ಪ್ರಪ್ಲೆಪ್ಪೇನು ಪ್ರಪ್ಲೆಪ್ಪ ಅಂತ ಗೊತ್ತದ ಸಂಸಾರದ ಕಲ್ಲ ಇತ್ತದಾದು ಬರ್ತಳು ತನ್ನಾರ್ದು ಮಲ್ಲಚ್ಚಿನ ಹಿರಿಯ ಹಾಕಲ ನನ್ನ ಮಾತ ಕಾರ್ಬತ್ತೊಂದು ಬತ್ತಿ ನನ್ನ ಹಾಯೆ ನನ್ನ ಕಾರ್ಬತ್ತ ಇದು ವಿಚಾರ ಗೊರಿಯ ಕಟ್ಟುಪಾಡದ ವಿಚಾರಡು ಮದಿಪುಜಿ ಗೋಡಾಪಿನ ವಿಚಾರ ఆయన ಮಾಯಗವೇತಿ ಎಂಗಲ ಮಾಯಗಲವೇತಿ ನಾಯಗಲವೇತಿ ಅಂಚಿತ್ತು ಬರ್ತಳು ಶಾಂತಿ ಆದ ಗೊತ್ತದ ಚಾವಡ್ಡು ಬಹಳಾತ್ ಜಾಗ್ರತೆ ಬಹಳಾತ್ ಬರ್ತಳು ఆయన ತುತ್ತೈತಾದಕ್ಕೂ ತಿನ್ಪಿನಂಚಿನ ಆಹಾರ ಅದಕ್ಕೂ ಪೀಪಿನಂಚಿನ ನೀರಾದಕ್ಕೂ ಒಯ್ಯಂಜಿ ರೀತಿ ಪಾತ್ರದ ಮಾತುಕತೆ ಅದು ಹೆಚ್ಚು ಕಮ್ಮಿ ಮನ್ಪಂದೆ ಶಾಂತಿ ಆದ ಯಜಮಾನೆಗೆ ಪಂಪಿನ ಆಯ್ತು ಗೋಡಾಪಿನ ಪೀಠ ಓಡಲ್ಪ ಬಲ ಎಡ್ಡೆ ಪೊರ್ತುಡೆ ಕೈ ಸೇರೊಂಡ ದೇವಶೆಟ್ಟಿ ಶಾಂತಿ ಆದ ಗುತ್ತುಡು ಪೀಠ ಬಂತಿನ ಲೆಕ್ಕಾಚಾರ ಈ ಕಾಲ ಹತ್ತೊಂದರ ಮೇಲ್ಕ ಆ ಪೀಠದ ಕುಲ್ಲರ ಬಲ್ಲಿ ಆಯ್ ಕುಳಿದು ನಿಖಿಲ ದಾದಾಂಡಲ ಮದಿಪು ದಾದ ಅಂತ ಆ ಪೀಠ ಕುಟುಂಬದ ದಾದ ಅಲ್ಲ ಬೇಜತ್ತಿನ ಅದ ಅಂಚಪ್ಪ ಸಂಸಾರ ಕುಟುಂಬದ ದಾದ ಬೇಜತ್ತಿನ ಆಯ ಪೀಠ ಆಯನ ಗಮನ ಕೊಡುದು ಆಯನ ತೀರ್ಮಾನನೇ ಅಂತಿಮ ತೀರ್ಮಾನ ಆಯ್ತು ಪ್ರಾಯದ ಮಲ್ಲ ಕುಲುಪ್ಪೆ ಅದು ಆಯನ ಶಾಂತಿ ಆದ ವೃತ್ತದ ಚಾವಡ್ಡ ಹಾಕೊಂಡು ತೀರ್ಪೆ ಮಲ್ಲ ಎಂಗುಲ್ ಕೊರು ಚುಮಾತಿ ಕೊರು ಈ ತಪ್ಪನೆ ಗುರಿಯ ಅಂಚೆಗೆ ಇಂಚೆಗೆ ಬಂತಿನ ಲೆಕ್ಕಾಚಾರ ಕೊಟ್ಟು ಓವಿತ್ತು ನಾನಲ್ಲ ಆಯಲ್ಲ ನಿಖುಲ ಎದುರು ಸದ್ರು ಇದ್ದದು ಬಡಾಪಿನ ವಿಚಾರ ಮತ್ತೊಂದು ಹತ್ತದ ಕೋವಡೆ ಹತ್ತದ ಸಂಸಾರದ ಶಿವರಾಮ ಶೆಟ್ಟಿ ಶಿವರಾಮ ಶೆಟ್ಟಿ ದಾಯಿಗ ಆಯಿತು ಅನ್ಕರಿ ಈ ಕಟ್ಟು ನನ್ನ ಸೂರ್ಯಚಂದ್ರ ಆಗಿ ಕಾಲಮಿಟ್ಟ ನಡ್ಕೊಂಡು ಎಂಗಳ ಪಟ್ಟದ ಆಯ್ತು ಅದು ಅವತ್ತೆಲ್ಲ ಎಂಗಳ ಬಂಗಾರ ಕಟ್ಟುವ ಮತ್ತೆ ಈ ಚಿತ್ತನ ಮಾನಿ ಮುಟ್ಟಾಡ್ದು ಬಂಡ ಕಟ್ಟದ ಮಾನಿ ಅದು ವಿಠಲಾಲಿ ಅದಕ್ಕೂ ಅದು ನನಗೆ ತತ್ತದಲ್ಲ ಎನ್ನ ಬಂಡಾರದ ಗೊಟ್ಟೆಡ ಅದು ಗಡುಪಾಡು ಜಾಗೆಡ ಅದು ಪಲ್ಲೆಂಕಿಡಿ ದೀಪಿನವಳು ಪಲ್ಲೆಂಕಿಡಿ ದೆಪ್ಪುನವಳು ಅಪ್ಪಣೆ ಕೊರಂಬತ್ತೆ ದೇವಶೆಟ್ಟಿ ಪಲ್ಲೆಂಕಿಡಿ ದೀಪನವಡು ಬಾಕಿ ನಾನು ಬಂದ್ಪುಜಿ ಎಂಕಲ್ಲ ಎನ್ನ ಚಿತ್ತದ ಸೊತ್ತು ವಜ್ರಕಾಯದ ರುಂಡರಡು ಶಾಂತಾಯನ ರಟ್ಟರುಂಡ ಕಡುಪಾಡು ಜಾಗಿ ಗೊಂಜಿರು ಅದನ್ನು ಧರ್ಮದ ಸೇವೆ ಇಂಚ ನಡ್ತು ಬರೋದು ಬರ್ತಡು ಎಂಕಲ್ಲ ಪಟ್ಟಾದ ತಿರುವಾಲಿಗೆ ಏನು ಈ ತಪ್ಪನೆ ಬರಿ ಏರ್ಲನೆಟ್ಟು ಒಂದು ಕಟ್ಟನ್ನು ಹಚ್ಚಿ ನ್ಯಾಯ ಬಂಡ ಇತಿನಟ ಮಂತಿನ ಚಾಕಿರ್ತಕ್ಕೂ ನಿಖಲು ಸದಾನಂದ ಶೆಟ್ಟಿ ಅನೇಕ ಸಂತೋಷಡು ತೃಪ್ತಿ ಆತನಿಗೆ ತೃಪ್ತಿಡು ಮಂತೊಂಬತ್ತ ಮನಸ್ಸು ಕೇನುಜಿ ದಯಪಂಡ ಈತ ಕಾಲ ಚಾಕಿರ ಮಂದಿನ ಮನಸ್ಸು ಅಂಡ ಇನ್ನಿರ್ದು ಮಿತ್ತು ನಿಕ್ಕು ಪ್ರಾಯ ಎಲ್ಲಿ ಅಂದ ಎನ್ನಲ್ಲ ಇನಿ ಶಾಂತಿ ಆದ ಗೊತ್ತು ನಿಕ್ಕಿದ ಯಜಮಾನ ಈ ತಪ್ಪನೆ ಕೊಡಿ ಅಂತ ಗೊತ್ತು ಸಂಸಾರ ಗಜಪುಷ್ಪದ ಮಾಲೆನು ಜಗ್ಗಿಲ್ ಹಾಡಿಯರು ಇನ್ನಿರ್ದು ಬುಕ್ಕ ಎನ್ನ ಸೊತ್ತು ಶಿವರಾಮ ಶೆಟ್ಟಿ ಓಡುನ್ನ ಪೀಠ ವಿಶ್ವನಾಥ ಶೆಟ್ಟಿ ಬೇಜಾಡಲಕ್ಕೆ ಸಂತೋಷ ಖುಷಿಷ್ಟು ಆ ಈತದು ಮಾತು ಗುತ್ತದ ಈತದು ರಘುನಾಥ್ ಶೆಟ್ಟಿ ನಿಖಿಲ ಮೂಜಿ ಪುಸ್ತಕಾಯಿ ಒಟ್ಟು ಸೇರುವನ್ನೆತ್ತ ದೇವಶೆಟ್ಟಿ ಯಾರಲ್ಲ ದೇವಶೆಟ್ಟಿ
ಈ ವಿಚಾರ ಬರಲೇ ವಿಚಾರ ಇದನ್ನೆಲ್ಲ ಕೆಲಸ ಮಾಡಿ ಅವರನ್ನ ಸಾಧ್ಯತೆ ಸಂಸಾರ ಮಾತ ಸಂಸಾರವನ್ನು ಮಾತಾಡ ಮಾಗಳ ಅಲ್ವ ಇಂದ್ರ ರಾಮನ್ ರೈನ ಇಂದ್ರ ರಘುರಾಮ್ ಶೆಟ್ಟಿನ ಇಂದ್ರ ಒಂದೇಗಲಿಗೆ ಇದಕ್ಕೆಲ್ಲ ತರವಾಡದ ಇಲ್ಲಡು ಇದಕ್ಕೆ ನಮ್ಮ ಪತ್ತಿನ ದೈವ ದೇವರು ಸುರುಕಿ ಎಂಕಲ ಉಳ್ಳಾರ್ದು ಅಲ್ತ ಬಗ್ಗೆ ಎಂಕಲ ಹಿರಿಯ ಆಕಲು ಕೈ ಕತ್ತಿ ಚಿಕ್ಕನ ಬೋಲ್ನಾಡು ದೇವರ ಕುಮಾರಿ ಬರ್ತೇನೆ ಇಂತು ನಿಗಲ ತರವಾಡದ ದೈವದಲ್ಲಿ ವಿರೋಧಿ ಕತ್ತು ಮಾಯೋಡು ಎಂಕುಲು ಅಖಿಲೆಗಲ ಶೋಧಾನೆ ಒಂತೊಂದು ಎಂಕುಲು ಮಾಯ ಮಾಯ ಒಪ್ಪ ತಪ್ಪ ಬೇಕಾವು ಈತ ಮಲ್ಲ ಕೆಲಸ ಅನ್ನಾದ ಈ ನೇಮನರಿ ಆದಕ್ಕೂ ಅತ್ತೊಂದಾಂಡ ಬಾಕಿದ ಕೆಲಸ ಕಾರ್ಯ ಆದಕ್ಕೂ ಒಮ್ಮೆ ಒಂದು ಕೆಲಸ ಕಾರ್ಯ ಆದಕ್ಕೂ ಯಾರು ಹೊರ್ತು ಸಂದರ್ಭಗಳು ಸಾಧ್ಯಾದ ಗುತ್ತದ ಗಡಿ ಆದಿತ್ತನಂದಾಂಡ ಲೆಕ್ಕದಾದ ಇತ್ತೇನೆ ಶಿವರಾಮ್ ಶೆಟ್ಟಿಯೇ ಅನ್ನದಾನವು ಕೊಟ್ಟು ಮಾರುನ ಪಕ್ಕಿದ ವ್ಯಕ್ತಿನ ಪರ ಬಿಗಿನ ಉತ್ತರ ಯಾಪ ಇಂಗ್ಲ ಧರ್ಮ ಸೇವೆನ ಅನ್ನದಾನ ಪಿಕ್ಕುಡು ಉಂಟು ಅತ್ತ ಮತ್ತು ಬಡವೇರು ನನ್ನ ಬಡವರು ಕಾತು ಬಿಡ್ತೇನೆ ಅನ್ನ ನೈವೇದ್ಯ ಅನ್ನಪೂರ್ಣೇಶ್ವರಿ ದೇವಿಯರು ನನ್ನ ಅಕ್ಷಯ ಪಾತ್ರಿಡು ಕಮ್ಮಿ ಆಯ್ರ ಬಯಲು ಶಿವರಾಮ್ ಶೆಟ್ಟಿಯೇ ದಾನವಲ್ಲ ದಾನ ಹೋಗ್ಯ ಸಮಾಧಾನ ಸಮಾಧಾನ ಉಲ್ಲಣ ನಿಖಲು ಪೂರ ಅನ್ನದಾನకు ಫಲಾಪೂಜೆಗೆ ಪ್ರಸಾದ ಕೊರೊಂದುಲ್ಲ ಅನ್ನದಾನ ಸಾಂಗೆ ಅಂಡ ವಸ್ತ್ರದಾನ ಸಾಂಗೆ ಅಂಡ ಸ್ವರ್ಣದಾನ ಸಾಂಗೆ ಅಂಡ ದಯಪಂಡ ಧರ್ಮಾದ ಸೇವೆಗೆ ಏರ್ಲ ನೂಕು ನುರ್ಗುಡು ಗೋಡೆ ಪಂಡಿನ ಹಠ ಕಟ್ಟದು ಚೇರು ಹಠಲ ಇಚ್ಚಿ ದಯಪಂಡ ಶಾಂತಿ ಆದ ಗೊತ್ತಿಲ್ಲ ಧರ್ಮನೇಮಗು ಸರಿಯಾವಡು ಪಂಪಿನ ಲೆಕ್ಕಾಚಾರ ಕೇರ್ನ ಎಲ್ಲ ಧರ್ಮ ಮಾತ ಸಾಂಗೇಂಡತ್ತ ಸಮಾಧಾನ ಉಳ್ಳರತ್ತ ಮಂಡ್ಯ ಪಂಚಾಯತಿಗೆ ದಾಲಚ್ಚ ಎಂಚ ಆಯೋಜಿತ ವಿಚಾರಣೆ ಶಾಂತಿ ಆದ ಗೊತ್ತಿದ್ದ ಸಂಸಾರ ದಂಡದ ರಾಜ್ಯ ಹತ್ತನಂದಾಂಡ ಊರುಡು ಪರ ಊರುಡು ಇತ್ತಿನ ಸಂಸಾರ ಇತ್ತು ಬಂದಿನ ಒಂದು ಆಯೋಜಿತ ಲೆಕ್ಕಾಚಾರ ಶಿವರಾಮ್ ಶೆಟ್ಟಿಯೇ ಇಷ್ಟೇ ಕೊಡಿದ್ದೀನಿ ನನ್ನ ಶಾಂತಾದ ಗೊತ್ತಿದ್ದ ಯಜಮಾನಿ ನುಡಿಯನ್ನಾದ ನಿನ್ನ ಆಕ್ಷೇಪ ನನ್ನ ಪುಣ್ಯೇಶ್ವರಿ ಎಲ್ಲ ಪೂಜೆಗೆ ಪ್ರಸಾದ ಬಂದುದ ಮಾತ್ರ ನಿರ್ಮಿತ ಸಾಗಿ ಓಮೋ ಇಂಚಂಚಬೋಡು ಎಂಚ ಸತ್ತನ ಸೂಪರ್ ಪಿಂಚಿನ ಸೇವೆಯನ್ನು ಪ್ರಸನ್ನ ಬರ್ತದೆ ಧರ್ಮದ ಸೇವೆಡೆ ಮತ್ತು ಬಡವೇರು ಗಡಿಕಾರನಕ್ಕೆ ವಿಚಾರ ಒಲ್ಲಬಹುದು ಎಚ್ಚರಬಹುದು ಫಲಾಹಾರ ಸೇವನೆ ಮಾಡಿ ಗೋಡಾಪಿನ ಜನಮನಸ್ಸಿನ ಗೋಡಾಪಿನ ಶಾಂತಿ ಗುತ್ತದ ಸಂಸಾರ ಕನ್ನ ಪ್ರಸಾದ ಸಮರಾರಿಗೆ ಹಂಪು ಎಂಬುದು ಸುತ್ತದಕ್ಕೆ ಪತ್ತೊಂದು ಅನ್ನದಾನನು ಮಾತ ಜೌ ಜವನೇರಾದಕ್ಕೂ ಅತ್ತು ನನ್ನ ಪೊನ್ನ ಸಂಸಾರದಕ್ಕಲಾದು ಏರೆಗಳ ಮುಟ್ಟೆರ ಬಲ್ಲಿ ಮನ್ಪಿನ ಲೆಕ್ಕಾಚಾರದ ಆಲಜಿ ಬತ್ತಿನ ಬಡವು ಕೊರ್ಪಿನ ಲೆಕ್ಕಾಚಾರಡು ಅನ್ನದಾನನು ಕೊರ್ರ ಮನ್ಪಲೆ ಮಾತೆರ್ಲ ಬತ್ತಿನ ಬಿನ್ನೆರ್ನಕ್ಲು ಒನಸು ಮಂತು ಹೋಯ್ನೆರ್ದ ಬಗ್ಗೆ ಶಾಂತಿ ಆದ ಗೊತ್ತಿದ್ದ ಸಂಸಾರದಕ್ಕೂ ಒನಸು ಮಂತು ಈ ತಪ್ಪನೆ ಕೊರಿಯ ದಯಬಂಡ ಬತ್ತಿನ ಬಣ್ಣಾಗ ಎನ್ನ ಆವಾರ ಕಾಪಾವುಜ ಎನ್ನ ಆವಾರ ಒಂದು ಶಾಂತ ಗೊತ್ತಿದ್ದ ಸಂಸಾರದಕ್ಕೂ ಒನಸು ಮನ್ಪಡಿ ಈ ತಪ್ಪನೆ ಕೊರಿಯ ತಪ್ಪನೆ ಶಿವರಾಮ್ ಶೆಟ್ಟಿ ಕುರಿಪಿಚ್ಚಿತ್ತಿನ ಅನ್ನದಾನದ ಪೂಜೆಗೆ ಅನ್ನದಾನ ಪಲ್ಲ ಪೂಜೆಗೆ ಚುಮಾತಿನ ಕಡಬ್ರುವೆ ಯಾನ ಮಾಯಡು ಮುನಿತ್ತನು ಎನ್ನ ಮಾಯದವರು ಆದಿನ ಶಿವರಾಮ್ ಶೆಟ್ಟಿ ಬೋಲ ಯಾನೇ ಈ ಯಾನು ಬಂದ ಲೆಕ್ಕಲಾಚಾರದಿಂದ ಕೊಟ್ಟು ಮಲ್ಲಾದ ಪೂಜೆಗೆ ಕೊರಿಪಿಚ್ಚಿದ ಕೊಲ್ತುವಡೆಲ ಪತಿ ಅನ್ನದಾನ ಕಮ್ಮಿ ಆಚಿಗೆ ಅಂತ ಅಕ್ಷಯ ಪಾತ್ರೆ ಗೋಲಿ ಅವಳು ಸೇವೆ ಚುಮಾತಿ ತುಂಬಾ ಕಟ್ಲೆ ಪ್ರಕಾರ ಎನ್ನ ಮಾಯ ಶಿವರಾಮ್ ಶೆಟ್ಟಿನ ಹೊರಟಿದ್ದರು ಚುಮಾದಿ ಮಾಡಿದ್ದವರು ಗೊರ್ಲುಡು ಪಲ್ಲಾದ ಪೂಜೆಗೆ ಅಪ್ಪಣೆ ಕೊರಲ ಗೊರ್ಲು ಅಪ್ಪಣೆ ಕೊರಲ ಅಪ್ಪಣೆ ಕೊರಲ
ಶಿವರಾಮ ಶೆಟ್ಟಿ ಇಳಿತಾದ ಹೊರತುಗು ಖುಷಿಯತ್ತೆ ಕಂದಾಯದ ಹುಟ್ಟಿದ ಯಜಮಾನಿ ಶಿವರಾಮ ಶೆಟ್ಟಿ ಮತ್ತೆ ಕೊಡ್ತಿನ ವಿಚಾರ ದಾದಾದ ಮಟ್ಟಿನ ವಿಚಾರ ಒಂದು ಚೆನ್ನದ ಆಲಂಚಿ ತಿಂತಾರೆ ಇರುವಂತೆ ಇದರ ಸತ್ಯದಂಡಿಗೆ ಇಲ್ಲ ಅಯೋಧ್ಯೆ ಕೊಡ್ತಿರು ಮಂದಿರ ಅಪ್ಪಣೆ ಅವು ಇದರ ಸತ್ಯ ದಂಡಿಗೆ ಸಂಸಾರ
ದಿನೇಶ್ ನಿಟ್ಟೆ, ಅಕ್ಷಯ್ ಭಟ್ ಮೂಡಬಿದ್ರಿ, ಹಾಗೆಯೇ ಹಾಸ್ಯದ ಹೊನಲನ್ನು ಹರಿಸಲಿರುವಂತಹ ಶ್ರೀ ದಿನೇಶ್ ಶೆಟ್ಟಿಗಾರ್ ಕೋಡಪ್ಪದವರು ಇವರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ದಿವಸ ನಾವು ಯಕ್ಷ ಗಾನ ನಾಟ್ಯ ಹಾಗೆ ಹಾಸ್ಯ ವೈಭವ ಕಾರ್ಯಕ್ರಮವನ್ನು ಈ ಪುಣ್ಯ ವೇದಿಕೆಯಲ್ಲಿ ಆಯೋಜಿಸಿರ್ತೇವೆ. ನಮಗೆ ಅನುಪಮವಾದಂತಹ ಭಾಗ್ಯ ಎನ್ನುವ ಹಾಗೆ ಭಾವಿಸಿ ಮತ್ತೊಮ್ಮೆ ನಿಮ್ಮೆಲ್ಲರನ್ನು ಆದರಪೂರ್ವಕವಾಗಿ ಸ್ವಾಗತಿಸುತ್ತಾ ಈ ಕಾರ್ಯಕ್ರಮವನ್ನು ನಾವು ಪ್ರಾರಂಭಿಸ್ತೇವೆ. ಪ್ರಥಮವಾಗಿ ಧರ್ಮದ ಸೇವೆ ಯಾನು ಬಾಕಿ ಗುತ್ತು ರೂಪಾಯನ್ನ ಎನ್ನ ಕಪ್ಪಾಲಿಗೆ ದಾದ ಜಿಂಜವರು ಕೆನ್ನ ಕ್ರಮ ಅತ್ತ ಇನಿ ಕಪ್ಪಾಲಿ ಜಿಂಜಿದ ಕೇನ್ನಂಚಿನ ಕ್ರಮದಾಲ ಇವಾಗ ಮೂವರು ಭಾಗವತರುಗಳು ಜೊತೆಯಾಗಿ ಮಹಾಮಾತೆ ಶ್ರೀದೇವಿಯ ಸ್ತುತಿಯನ್ನು ಮಾಡಲಿದ್ದಾರೆ. ಬಾಕಿ ಗುತ್ತು ಜ್ಞಾನ ಧರ್ಮದ ಸೇವೆಗೆ ಜತ್ತೆರ ಅಲ್ತರದ ಬಿರವನ್ನಗೆ ಕಪ್ಪಾಲು ಜಿಂಜ ಒಂದು ಬರ್ತೀನಿ ಇನಿ ಶಾಂತಾದ ಗುತ್ತದ ಧರ್ಮನೆ ಎನ್ನ ಕಪ್ಪಾಲು ತಾದ ಜಿಂಜ ಮದಿ ಕೊಡುತ್ತ ಎಲ್ಲ ಯಾನು ಕೇಂದ್ರ ನೆರವೆಲ್ಲೆತ್ತ ಇನಿ ಸೂತ್ರಗು ಗಂಧ ಕರ್ನಾಗ ಗುರುಪ್ರಸಾದ ಕೌಶಿಕರಾವ್, ಚಕ್ರತಾಳವು ಸಹಕರುಬ್ರು ರಾಜೇಂದ್ರ, ನಾಟ್ಯಡು ಅಕ್ಷಯ ಮಾರ್ನ, ರಾಜೇಂದ್ರ ನಿಟ್ಟೆ, ಅಕ್ಷಯ ಭಟ್, ಹಾಸ್ಯಡು ದಿನೇಶ್ ಕೋಡೆ ಪದವು.
ಸುಧಾಕರ್ ಆಡೋ ಮೇರೆಗೆ ನಾವು ಮೊದಲನೇದಾಗಿ